ಹರೇ ಶ್ರೀನಿವಾಸ. ಇವತ್ತು ನೋಡಿ ನಮ್ಮ ಕೃಷ್ಣನಿಗೆ ಬಾಲ ಶ್ರೀನಿವಾಸ ಅಲಂಕಾರ ಮಾಡಿದ್ದಾರೆ. ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನಿಮಗೆ ನೀವು ನೋಡ್ಬೋದು. ಆನಂತರ ಹನುಮಂತಂದು ಅಲಂಕಾರ ಎಲ್ಲ ನೋಡ್ಕೊಂಡು ಬನ್ನಿ, ದೇವರ ಪೂಜೆಗಳನ್ನು ನೋಡ್ಕೊಂಡು ಬನ್ನಿ. ಇವತ್ತು ವೆರೈಟಿ ಆಫ್ ದೋಸೆ, ವ್ರತಕ್ಕೆ ಹಾಕಿ ಬರುವಂತಹ ದೋಸೆನ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಲಕ್ಷದೀಪದ ಬಗ್ಗೆ ಹಾಕಿದ್ದೀನಿ, ನೋಡ್ಬೋದು. ಅದು 13ರಿಂದ 16 ತನಕ ಇದೆ, ನೋಡ್ಕೊ. ಈಗ ಸೋದೆ ಮಠದಲ್ಲಿ ನಡೆದ ತುಳಸಿ ಪೂಜೆ ನೋಡ್ಕೊಂಡು ಬರೋಣ. ನೋಡಿ, ಈ ವಿಡಿಯೋದಲ್ಲಿ 5 ರೆಸಿಪಿನ ತೊಗೊಂಬಂದಿನಿ. ಒಂದು ಪಲ್ಯ, ಒಂದು ಸಾರು, 3 ಬಗೆ ದೋಸೆ. ಫಸ್ಟ್ ಬಾಳೆಹಣ್ಣಿನ ಸಿಪ್ಪೆ ತೆಗೆದು ನಾರು ತೆಗೆದು ಸಪ್ರೇಟ್ ಮಾಡಿಟ್ಕೊಳ್ಳಿ. ಆನಂತರ ಬಾಣಲಿಗೆ ಎಣ್ಣೆ ಹಾಕಿ ಬಾಳೆಕಾಯಿನ ಹೆಚ್ಚಿಟ್ಟಿದ್ದನ್ನು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ನೀರು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಬೇಯಕ್ಕಿಟ್ಬಿಡಿ. ಆನಂತರ ನೀರು ಹಾಕಿ ಒಂದು ಅರ್ಧ ಲೋಟೆಯಷ್ಟು ನೀರು ಸಾಕಾಗುತ್ತೆ, ಬೇಗ ಬೆಂದುಬಿಡುತ್ತೆ. ಇದು ಜಾಸ್ತಿ ಬೇಯಿಸಬೇಡಿ. ನೋಡಿ, ಇಷ್ಟೆಲ್ಲ ಹಾಕಿ ಮುಚ್ಚಿ ಬೇಯಿಸಬೇಕು. ಸಾಮಾನು ಏನು ಬೇಕು ನೋಡೋಣ. ಅದಕ್ಕೆ ಆ್ಯಸ್ ಯೂಶುವಲ್ ಉಪ್ಪು, ಬೆಲ್ಲ, ಜೀರಿಗೆ ಪುಡಿ ಮತ್ತು ಪೆಪ್ಪರ್ ಪುಡಿ. ಬೇಕಂದರೆ ಸ್ವಲ್ಪ ಆಮ್ಚೂರು ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡಿದ್ದೆ ನಾನು ಆಮ್ಚೂರು ಪುಡಿ. ಜೀರಿಗೆ ಪುಡಿ ಹಾಕ್ಕೊಂಡಿರಲಿಲ್ಲ ಒಗ್ಗರಣೆಗೆ ಹಾಕಿದ ಕಾರಣ. ಆನಂತರ ಸಣ್ಣ ಇದು ನೀಟಾಗಿ ಬೇಯಬೇಕದು. ಬೆಂದ ನಂತರ ಅದಕ್ಕೆ ಮಸಾಲೆ ಹಾಕಿ, ಯಾಕಂದರೆ ಮಸಾಲೆ ಹಾಕಿದ ನಂತರ ಬೇಯೋದಿಲ್ಲ. ಅಮ್ಮನ ಮನೆಯಿಂದ ಅಮ್ಮ ಕೊಟ್ಟು ಕಳಿಸಿದ್ರು ನನಗೆ ಬಾಳೆಕಾಯಿನ. ಅವ್ರ ಮನೆಯಲ್ಲಿ ಬೆಳೀತಾರೆ, ಅದಕ್ಕೆ ಬಾಳೆಕಾಯಿ ಕೊಟ್ಟು ಕಳಿಸಿದ್ರು ನನಗೆ ವ್ರತಕ್ಕೆ ಬರುತ್ತೆ ಅಂದ್ಬಿಟ್ಟು. ಆನಂತರ ನೀರು ಹಾಕಿ ಬೇಯಿಸಿದ ನಂತರ ಮಸಾಲೆ ಹಾಕಿ ಸ್ವಲ್ಪ ಬೆಂದ ನಂತರ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಆನಂತರ ಬಾಳೆಕಾಯಿ ದೋಸೆ ಮಾಡೋದು ನೋಡೋಣ. ತುಂಬಾ ಚೆನ್ನಾಗಾಗುತ್ತೆ. ನರೇಂದ್ರ ಮೋದಿಯವರ ಕಾನ್ಸೆಪ್ಟ್ ಇದೆ ಆ್ಯಕ್ಚುಲಿ. ನೋಡಿ, ಫಸ್ಟ್ ಬಾಳೆಕಾಯಿನ ಹಾಕ್ಕೊಳ್ಳಿ. ಎಷ್ಟು ಬಾಳೆಕಾಯಿ ಹಾಕ್ಕೋತೀವೋ ಅಷ್ಟೇ ಅಕ್ಕಿ ಹಾಕಿ ಒಂದು ಅಂದಾಜು, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಏನೂ ತೊಂದರೆ ಇಲ್ಲ. ಬಾಳೆಕಾಯಿ ಹುಡಿಯಿಂದ ತುಂಬ ರೆಸಿಪಿನ ಮಾಡೋದು ತೋರಿಸ್ಕೊಟ್ಟಿದ್ರು ಶಿವಮೊಗ್ಗ ಜಿಲ್ಲೆಯವರು. ಅದನ್ನ ನರೇಂದ್ರ ಮೋದಿಯವರು ಸಪೋರ್ಟ್ ಮಾಡಿದರು. ಬಾಳೆಕಾಯಿ ರಿಚ್ ಇನ್ ಫೈಬರ್ ಅದು. ಈ ವ್ರತಕ್ಕೆ ನಮಗೆ ಬಾಳೆಕಾಯಿ, ಬಾಳೆಹಣ್ಣು ಎಲ್ಲ ಬರೋದ್ರಿಂದ ನಾನು ಬಾಳೆಕಾಯಿನ ಯೂಸ್ ಮಾಡ್ಕೊಂಡು ದೋಸೆ ಮಾಡ್ತಾಯಿದ್ದೀನಿ, ಕಾಣ್ಬೋದು ನೀವು. ಇದೇ ಥರ ಬಾಕಿ ದೋಸೆನೂ ಮಾಡ್ಬೋದು. ನೋಡಿ, ರುಬ್ಕೊಂಡು ಇಟ್ಕೊಳ್ಳಿ, ನುಣ್ಣಗೆ ರುಬ್ಬಿಟ್ಕೊಳ್ಳಿ ಅದನ್ನೆಲ್ಲ, ದೋಸೆದ ಹಿಟ್ಟನ್ನು ನೋಡಿ. ಆನಂತರ ಒಂದೊಂದೇ ಕಾವಲಿಗೆ ಹಾಕ್ತಾ ಬನ್ನಿ. ತೆಳ್ಳಗೂ ಬರುತ್ತೆ, ತೀರಾ ದಪ್ಪನೂ ಬರುತ್ತೆ. ನಾನು ಫಸ್ಟಿಗೆ ತೆಳ್ಳಗೆ ಮಾಡಿದೆ ಮನೆಯವರಿಗೆಲ್ಲ. ನನಗೆ ಆವಾಗ ಸ್ವಲ್ಪ ದಪ್ಪ ದಪ್ಪ ದೋಸೆ ಮಾಡಿದೆ. ಕುರುಕುರು ಜಾಸ್ತಿ ಇದ್ದರೆ ತುಂಬ ಬಾಯಾರಿಕೆ ಆಗುತ್ತೆ ಅಂದ್ಬಿಟ್ಟು. ನೋಡಿ, ಈ ಥರ ಬರುತ್ತೆ ದೋಸೆ. ಇದೇ ಥರ ಎಲ್ಲ ದೋಸೆನ ಮಾಡ್ಕೊಂಬನ್ನಿ. ಈ ದೋಸೆನ ನಾನು ನೀರು ಬೆಲ್ಲ ಮತ್ತು ತುಪ್ಪ ಜೊತೆ ಸರ್ವ್ ಮಾಡಿದ್ದೆ. ಮನೆಯವರಿಗೆಲ್ಲ ಸಾಂಬಾರಿತ್ತು, ನೋಡ್ಬೋದು. ದಪ್ಪ ದಪ್ಪ ದೋಸೆ ಅದು ಎಷ್ಟು ಗುಳಿ ಗುಳಿಯಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಹುಳಿ ಬರ್ಸಿನೂ ಮಾಡ್ಬೋದು ಈ ದೋಸೆನ. ಈಗ ಕಾರ್ನ್ ದೋಸೆನ ಮಾಡೋಣ. ಮನೆಯವರಿಗೆ ಅದೇ ಸೌತೆಕಾಯಿ, ಇದು ನಿನ್ನೆ ಮಾಡಿರುವಂಥದ್ದು. ಹಸಿ ಕಾರ್ನ್ ಬಿಡಿಸಿಟ್ಕೊಳ್ಳಿ. ಉಪ್ಪು ಮತ್ತು ಈಕ್ವಲ್ ಕ್ವಾಂಟಿಟಿಯಷ್ಟು ಅಕ್ಕಿ ಹಾಕ್ಕೊಂಡು ರುಬ್ಬಿಟ್ಕೊಂಡು ದೋಸೆ ಮಾಡಿದರೆ ಆಗೋಯ್ತು. ನಾನು ಅದನ್ನು ಡೀಟೇಲಾಗಿ ತೋರಿಸಿಲ್ಲ. ಸೇಮ್ ಒಂದೇ ಥರ ಪ್ರೊಸೀಜರ್ ಆದ ಕಾರಣ ಇದೇ ಥರ ನಾವು ಮರಗೆಣಸಿದ್ದು ಕೂಡ ದೋಸೆ ಮಾಡ್ಬೋದು. ನೋಡಿ, ನುಣ್ಣಗೆ ರುಬ್ಕೊಂಡ್ರೆ ಈ ಥರ ಆಗುತ್ತೆ, ನೀವು ಕಾಣ್ಬೋದು ಇಲ್ಲಿ. ಆನಂತರ ನಾವು ಕಳೆದ ವಾರ ಮಾಡಿದ್ದು ಬಾಳೆ ದಿಂಡಿನ ದೋಸೆ, ಅದು ಕೂಡ ಈಕ್ವಲ್ ಕ್ವಾಂಟಿಟಿ ಹಾಕ್ಕೊಂಡು ರುಬ್ಬಿಟ್ಕೊಂಡ್ರೆ ಓವರ್ ನೈಟ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈ ದೋಸೆ ಕೂಡ. ಎಷ್ಟು ಕುರುಕುರು ಬೇಕೋ ಅಷ್ಟು ಕುರುಕುರು ಮಾಡೋಕ್ಕೆ ಬರುತ್ತೆ ಇದು, ನೀವು ನೋಡ್ಬೋದು. ವ್ರತಕ್ಕೆ ಜಾಸ್ತಿ ಬೇಳೆ ಗೀಳೆ ಹಾಕಲಿಕ್ಕೆ ಇಲ್ಲದ ಕಾರಣ ಈ ಥರ ಮಾಡ್ಕೊಳ್ಳಿ. ಆನಂತರ ಗೆಣಸಿನ ಸಾರು ಮಾಡೋಣ. ಸಾರಿಗೆ ನೋಡಿ, ಉಪ್ಪು, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಸ್ವಲ್ಪ ಆಮ್ಚೂರು ಪುಡಿ. ನೋಡಿ, ಗೆಣಸು ತೆಗೆದಿಟ್ಕೊಂಡಿದ್ದೀನಿ. ಓಪನ್ ಮಾಡಿದ ನಂತರ ಗೊತ್ತಾಯ್ತು ನೋಡು ಹಾಳಿತ್ತು ಅಂತ, ಸ್ವಲ್ಪ ತೆಗೆದು ಹಾಕಿಬಿಟ್ಟೆ. ಆನಂತರ ಅದನ್ನ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳಿ.
ಆನಂತರ ಒಂದು ಜೀರಿಗೆಯಲ್ಲಿ ಒಗ್ಗರಣೆ ಕೊಟ್ಟರೆ ಬೇಕಾದಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ, ಸಾರಿಗೆ ಬೇಕಾಗುವಷ್ಟು. ಆನಂತರ ಒಂದು ಜೀರಿಗೆ ಒಗ್ಗರಣೆ ಕೊಟ್ಟರೆ ಸಾರು ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಸ್ವಲ್ಪ ಬೆಲ್ಲ ಕಡಿಮೆ ಹಾಕ್ಕೊಳ್ಳಿ, ಆಮ್ಚೂರು ಪುಡಿ ಬೇಕಾದಷ್ಟು ಹಾಕ್ಕೊಳ್ಳಿ. ನೋಡಿ ಹಾಗೇ ಬಿಡ್ತಿದ್ದು ಒಂದು ಕುದಿ ಬಂದರೆ ಸಾರು ರೆಡಿಯಾಗುತ್ತೆ. ನಾನು ಕೈಯಲ್ಲೇ ಕ್ಯಾಮರಾ ಹಿಡ್ಕೊಂಡು ಮಾಡ್ತಾಯಿದ್ದೀನಿ, ಕಾಣ್ಬೋದು. ಟ್ರೈಪಾಡ್ ಇಟ್ಕೊಳ್ಳೋಕ್ಕೂ ಎಷ್ಟೊತ್ತಿಗೂ ಟೈಮ್ ಇರೋದಿಲ್ಲ, ತುಂಬ ಟೈಮು ಬೇಕಾಗುತ್ತೆ. ಎಷ್ಟು ಕಷ್ಟಪಡ್ತೀವಿ, ಎಷ್ಟು ಶೇಕ್ ಆಗುತ್ತೆ ಅದೆಲ್ಲ ನೀವು ನೋಡ್ಬೋದು ಇಲ್ಲಿ. ಅದಕ್ಕೆ ಟ್ರೈಪಾಡ್ ಹಿಡ್ಕೊಂಡು ಮಾಡ್ತೀವಿ ನಾವು ಯೂಟ್ಯೂಬರ್ಸ್ ಎಲ್ಲ. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಈ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.